ಹೈಕೋರ್ಟ್ ತೀರ್ಪಿಗಿಂತಲೂ ನಾವು ಮೇಲು ಎಂಬ ಅಹಂಕಾರವನ್ನ ತೋರಿಸುತ್ತಿದ್ದಾರೆ. ಕಾನೂನಿನಂತೆ ಈ ವರ್ತನೆಗೆ ಶಿಕ್ಷೆಯಾಗುವ ಅನಿವಾರ್ಯತೆ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ವಿಚಾರವಾಗಿ ಮಾತನಾಡಿದ ಅವರು, ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು, ನೆಲದ ಕಾನೂನನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು. ಆದರೆ ಸಂವಿಧಾನಕ್ಕಿಂತ ನಾವು ಮೇಲು ಎಂದು ಕೆಲವರಿಗೆ ಅನಿಸಿದೆ. ಹೈಕೋರ್ಟ್ ತೀರ್ಪಿಗಿಂತಲೂ ನಾವು ಮೇಲು ಎಂಬ ದಾಷ್ಟ್ಯ ತೋರಿಸ್ತಾ ಇದ್ದಾರೆ. ಕಾನೂನಿನಂತೆ ಈ ವರ್ತನೆಗೆ ಶಿಕ್ಷೆ ಆಗುವ ಅನಿವಾರ್ಯತೆ ಇದೆ. ನಮ್ಮ ಮಕ್ಕಳಿಗೆ ಬೇಕಾಗಿರುವುದು ಉತ್ತಮ ಶಿಕ್ಷಣ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಧರ್ಮ ಇಲ್ಲ. ಮಕ್ಕಳು ಓದಬೇಕು, ಉದ್ಯೋಗ ಪಡಿಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಮುಸಲ್ಮಾನ ಹೆಣ್ಮಕ್ಳು ಕೂಡ ಒಳ್ಳೆಯ ಶಿಕ್ಷಣ ಪಡಿಬೇಕು. ಆದ್ರೆ ಬಡ ಹೆಣ್ಮಕ್ಳನ್ನ ಹಿಜಾಬ್ ಹೆಸರಲ್ಲಿ ಪ್ರಚೋದಿಸಲಾಗ್ತಾ ಇದೆ. ಶ್ರೀಮಂತರಿಗೆ ಹಿಜಾಬ್ ಜೊತೆ ಯಾವುದೇ ಸಂಬಂಧವಿಲ್ಲ. ಬಡ ಹೆಣ್ಮಕ್ಳನ್ನ ಪ್ರಚೋದನೆ ಮಾಡಿ ಈ ಕೃತ್ಯ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸೋತಿರುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಅವರು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ ಪರಿಣಾಮ ಈಗ ನಾಪತ್ತೆಯಾಗಿದೆ. 5 ದಶಕಗಳ ಕಾಲ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ರಾಜ್ಯಭಾರ ಮಾಡಿತ್ತು. ಉತ್ತರ ಪ್ರದೇಶ ಗೆದ್ರೆ ದೇಶ ಗೆದ್ದಂತೆ ಎಂಬ ಭಾವನೆ ಇತ್ತು. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ ನೋಡಿ. ಓಲೈಕೆ ರಾಜಕಾರಣದಿಂದ ಕೆಲ ಹಂತಕ್ಕೆ ಬಿದ್ದಿದ್ದಾರೆ. ಇಷ್ಟಾದ್ರೂ ಕಾಂಗ್ರೆಸ್ಗೆ ಬುದ್ಧಿ ಬಂದಿಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಕಾಂಗ್ರೆಸ್ ಉಸಿರಾಡ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸೇರಿ ಕಾಂಗ್ರೆಸ್ ಅನ್ನ ಉಸಿರುಗಟ್ಟಿಸುತ್ತಿದ್ದಾರೆ ಅಂತ ಹೇಳಿದ್ರು. ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು. ನೆಲದ ಕಾನೂನನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು. ಆದರೆ ಕೆಲವರಿಗೆ ಅನಿಸಿದೆ ಸಂವಿಧಾನಕ್ಕಿಂತ ನಾವು ಮೇಲು, ನೆಲದ ಕಾನೂನಿಗಿಂತ ಹೈಕೋರ್ಟ್ ತೀರ್ಪಿಗಿಂತ ನಾವು ಮೇಲು ಅನ್ನುವಂಥ ದಾಷ್ಟ್ಯವನ್ನ, ದುರಹಂಕಾರವನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಕಾನೂನಿನಂತೆ ಶಿಕ್ಷೆ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಮಕ್ಕಳಿಗೆ ಬೇಕಾದ್ದು ಒಳ್ಳೆಯ ಶಿಕ್ಷಣ. ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಧರ್ಮ ಇಲ್ಲ. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಓದಬೇಕು, ಅವರು ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು, ಅವರು ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಮುಸಲ್ಮಾನ ಹೆಣ್ಣುಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಇದು ನಮ್ಮ ಆದ್ಯತೆ. ಆದರೆ ಬಡ ಹೆಣ್ಣುಮಕ್ಕಳನ್ನ ಹಿಜಾಬ್ ಹೆಸರಲ್ಲಿ ಪ್ರಚೋದನೆ ಮಾಡಿ, ಹಿಜಾಬು ದೊಡ್ಡವರಿಗೆ, ಶ್ರೀಮಂತರಿಗೆ, ಬಹಳ ಶ್ರೀಮಂತರಿಗೆ ಏನು ಸಂಬಂಧ ಇಲ್ಲ, ಅವರು ಇಲ್ಲದೇನೆ ಹೋಗ್ತಾರೆ. ಆದರೆ ಬಡ ಹೆಣ್ಣುಮಕ್ಕಳನ್ನ ಪ್ರಚೋದನೆ ಮಾಡಿ ಇದರ ಹಿಂದೆ ಹೋಗುವಂತ, ಮತ್ತು ನಾವು ಶಾಲೆಗೆ ಬೇಕಾದ್ರೆ ಹೋಗಲ್ಲ ಆದರೆ ಹಿಜಾಬ್ ಧರಿಸ್ತೀವಿ ಅನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಯಾವುದೋ ಸಂಘಟನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಹೈಕೋರ್ಟ್ ಕೂಡ ಮೆನ್ಷನ್ ಮಾಡಿದೆ. ಇದರ ಹಿಂದಿರುವಂತ ಕಾಣದ ಕೈಗಳನ್ನ ಪತ್ತೆ ಹಚ್ಚಬೇಕು ಅನ್ನುವಂಥದ್ದಾಗಿದೆ. ಇದು ಆಗ್ಬೇಕಾಗಿದೆ. ಉತ್ತರ ಪ್ರದೇಶ ಗೆದ್ರೆ ಇಡೀ ದೇಶ ಗೆಲ್ತು ಅನ್ನುವಂಥ ಭಾವನೆ ಇತ್ತು. ಆ ರೀತಿಯ ಕಾಂಗ್ರೆಸ್ ಇವತ್ತು ಈ ಮಟ್ಟಕ್ಕೆ ಇಳಿದಿದೆ. ಯಾಕೆಂದ್ರೆ ಅವರ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ, ಓಲೈಕೆ ರಾಜಕಾರಣದಿಂದಾಗಿ ಇಷ್ಟು ಮಾಡಿ ಇದ್ರೂ ಕೂಡ ಈ ಹಂತಕ್ಕೆ ಅವರು ಕೆಳಗಿಳಿದ್ರು ಕೂಡ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೋ ಉಸಿರಾಡ್ತಿದೆ, ಆದರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿ ಈ ಕಾಂಗ್ರೆಸ್ಸಿನ ಉಸಿರುಗಟ್ಟಿಸ್ತಾರೆ. ಮತ್ತು ಉಸಿರುಗಟ್ಟಿಸುವಂತ ವಾತಾವರಣ ಕಾಂಗ್ರೆಸ್ ಅಲ್ಲೂ ಇದೆ. ಕಾಂಗ್ರೆಸ್ಸಿನ ಉಸಿರುಗಟ್ಟಿಸುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯರು ಸ್ವತಃ ವಕೀಲರು. ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನೇ ಸ್ವತಃ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತಾರಂದ್ರೆ ಅವರ ಮಾನಸಿಕತೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ರಾಜ್ಯದ ಜನಕ್ಕೆ ಇದು ಅರ್ಥ ಆಗುತ್ತೆ ಅನ್ನುವಂತ ವಿಶ್ವಾಸ ನಂಗಿದೆ. ನಮ್ಮ ಕುಡ್ಲಾ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲಾ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲಾ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲಾ 24/7 ಇದು ವಿಶ್ವಾಸದ ಪ್ರತಿಬಿಂಬ.